ಇಲ್ಲಿನ ಅತ್ತಾಪುರದ ಕೆಎಂಸಿ ಆಸ್ಪತ್ರೆಯ ಸಂಜೀವಿನಿ ಸಭಾಂಗಣದಲ್ಲಿ ಕೆಎಂಸಿ ಆಸ್ಪತ್ರೆಯ ಮನೋರೋಗ ವಿಭಾಗ ಹಾಗೂ ವೆಲ್ಲಾಕ್ ಜಿಲ್ಲಾ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದ ಅತ್ತಾಪುರ ಕೆಎಂಸಿ ಆಸ್ಪತ್ರೆಯಲ್ಲಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಯುವಜನರು ಮತ್ತು ಮಾನಸಿಕ ಆರೋಗ್ಯ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ದೇರಳಕಟ್ಟೆ ಕೆಎಸ್ ಹೆಗಡೆ ಆಸ್ಪತ್ರೆಯ ಮನೋರೋಗ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಡಾ ಸಂತೋಷ್ ಪ್ರಭು ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಅಸೋಸಿಯೇಟ್ ಡೀನ್ ಡಾ ಬಿ ಉನ್ನಿಕೃಷ್ಣನ್ ಅವರು ಮಾತನಾಡಿ, ಯುವ ಜನತೆ ಜಗತ್ತನ್ನ ಬದಲಿಸುವವರು. ಅವರಿಗೆ ಒತ್ತಡಗಳು ಬಂದ್ರೆ ಅದನ್ನ ನಿರ್ಲಕ್ಷಿಸಬಾರದು. ಕೆಲವೊಮ್ಮೆ ಒತ್ತಡಗಳು ಅವರನ್ನ ಖಿನ್ನತೆಗೆ ಒಳಪಡಿಸುತ್ತದೆ. ಖಿನ್ನತೆಗಳಿಂದ ಆತ್ಮಹತ್ಯೆಗಳ ಪ್ರಕರಣಗಳು ಹೆಚ್ಚಾಗಿ ಯುವ ಜನರಲ್ಲಿ ಕಂಡುಬರುತ್ತದೆ ಎಂದು ಹೇಳಿದ್ರು. Might lead to suicide. I just want to tell you the most common mortality in the age group of 15 to 29 years. Second most common. Maybe first might be road traffic accident. The second is suicide. And depression is the mortality cause. The depression is the third most common morbidity among the adolescents and adults. It is very difficult because I was in the student affairs for almost 5 years as a deputy director of student affairs before I took over as associate dean. It is very easy to tell that blame that you didn't detect that person that you were depressed. It is very difficult to detect who is depressed and who is not depressed. To be very frank with you. ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾ ಆನಂದ್ ವೇಣುಗೋಪಾಲ್ ಅವರು ಮಾತನಾಡಿ, ಯುವಜನರು ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಎಂದು ಸಲಹೆ ನೀಡಿದರು. I think you can't escape from it. It's here to stay, and probably it will be very useful in how you deal with things going forward. It makes it very simple, but also as a boon there is always a bane also. So I think people need to be responsible and use technology to their best, which will suit them, and try to avoid things which will get them into trouble. So I think that's thing which each youngster needs to learn by themselves, and whenever they feel in a large educational institution like ours, both in Mangalore and Manipal, we have enough skilled, qualified, competent doctors, psychologists who will be there whenever you guys need anything to address your issues. ಈ ಸಂದರ್ಭ ನಡೆದ ಚರ್ಚಾ ಸ್ಪರ್ಧೆ ಹಾಗೂ ಕೊಲಾಸ್ನಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಈ ಸ್ಪರ್ಧೆಗಳ ತೀರ್ಪುಗಾರರಿಗೆ ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಮನೋರೋಗ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾದ ಡಾ ಕೇಶವ್ ಪೈ, ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಸೀನಿಯರ್ ರೆಸಿಡೆಂಟ್ ಮತ್ತು ಆರ್ಗನೈಸಿಂಗ್ ಸೆಕ್ರೆಟರಿ ಡಾ ಟ್ರೀನಾ ಡಿಸೋಸಾ ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.